ಒಂದು ಹಂತದಲ್ಲಿ 20 ಕಠಿಣ ಕಂಡೀಷನ್ ಹಾಕಿ ಕಾರ್ಮಿಕರಲ್ಲಿ ಸಹಿ ಹಾಕಲು ಕಂಪನಿ ಒತ್ತಡ ಹೇರಿದ್ದು ಮಾತ್ರವಲ್ಲ, ಇಲ್ಲವಾದಲ್ಲಿ ಕಂಪನಿಯನ್ನ ಕಾನೂನುಬದ್ಧವಾಗಿ ಮುಚ್ಚುವ ಎಚ್ಚರಿಕೆಯನ್ನು ಕಂಪನಿ ಅಧಿಕಾರಿಗಳು ನೀಡಿದಾಗ ಆಕ್ರೋಶಗೊಂಡ ಕಾರ್ಮಿಕರು ಕಂಪನಿ ಮುಚ್ಚಿದರೂ ನಾವು ಕಂಪನಿಯ ಏಕಮುಖ ಕಂಡೀಷನ್ ಅನ್ನು ಒಪ್ಪುವುದಿಲ್ಲ ಎನ್ನುವಾಗ ಕಂಪನಿ ಮುಚ್ಚುವ ಭೀತಿಯಲ್ಲಿದ್ದರೂ ಅಂತಿಮ ಹಂತದ ಮಾತುಕತೆ ಫಲ ನೀಡಿದೆ. ಕಂಪನಿಯ ಪ್ರಮುಖ ಕಂಡೀಷನ್ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಮಾಹಿತಿ ನೀಡಕೂಡದು. ಈ ಹಿಂದೆ ಮಾಹಿತಿ ನೀಡಿದವರು ಕರ್ತವ್ಯದಿಂದ ಅಮಾನತು. ನಿಗದಿತ ಸಮಯದಲ್ಲಿ ಬ್ಲೇಡ್ ತಯಾರಿಕೆ ಮಾಡದಿದ್ದಲ್ಲಿ ಕ್ರಮ. ಕಂಪನಿ ಆರ್ಥಿಕ ಸ್ಥಿತಿಗೆ ಹೊಡೆತ ಬಿದ್ದಲ್ಲಿ ಕಾರ್ಮಿಕರ ವಿರುದ್ಧ ಕಾನೂನು ಕ್ರಮ. ಒಂದು ಸಲಕ್ಕೆ ಕೇವಲ 50 ಕಾರ್ಮಿಕರನ್ನ ಮಾತ್ರ ಕೆಲಸಕ್ಕೆ ಸೇರಿಸಿಕೊಳ್ಳುವುದು. ಇಂತಹ ಕಠಿಣ ಕಂಡೀಷನ್ಗಳ ಪತ್ರಕ್ಕೆ ಸಹಿ ಹಾಕಲು ಕಾರ್ಮಿಕರು ತಿರಸ್ಕರಿಸುತ್ತಿದ್ದಂತೆ ಕಂಪನಿಯ ಅಧಿಕಾರಿಯೋರ್ವರು ಆಕ್ರೋಶಗೊಂಡು ಆ ಪತ್ರವನ್ನ ಸಭೆಯಲ್ಲಿದ್ದವರ ಸಮ್ಮುಖದಲ್ಲೇ ಹರಿದು ಬಿಸಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ವೇಳೆ ಕಾರ್ಮಿಕರ ಬೆಂಬಲಕ್ಕೆ ನಿಂತ ಸಂಘಟನೆ ಇಂಟೆಕ್ ಕಂಪನಿ ಮುಚ್ಚುವುದಾದರೆ ಮುಚ್ಚಿರಿ, ಆದರೆ ಜನರಿಂದ 3 ಕಾಸಿನ ಬೆಲೆಗೆ ಪಡೆದ ಸ್ಥಳವನ್ನ ಅದೇ ಬೆಲೆಗೆ ನೀವು ಪಡೆದವರಿಗೆ ಹಿಂತಿರುಗಿಸುವಂತೆ ತಾಕೀತು ಮಾಡಿದಾಗ ತಕ್ಷಣ ಮೃದುವಾದ ಅಧಿಕಾರಿಗಳು ತಮ್ಮ ನಿಲುವು ಬದಲಿಸಿ 1 ವರ್ಷ ಕಾರ್ಮಿಕರ ಸಂಬಳದಲ್ಲಿ ಹೆಚ್ಚಳವಿಲ್ಲ, ತಿಂಗಳಿಗೆ 30 ರೆಕ್ಕೆಗಳ ತಯಾರಿಕೆ, ಸರಿಯಾಗಿ ಕೆಲಸ ಇಲ್ಲವಾದರೆ ಅರ್ಧ ಸಂಬಳ ನೀಡುವುದು ಮುಂತಾದ ಕಂಡೀಷನ್ಗಳನ್ನ ಕಂಪನಿ ಮುಂದಿಟ್ಟಿದ್ದು, ಅದಕ್ಕೆ ಕಾರ್ಮಿಕರು ಸಹಮತ ವ್ಯಕ್ತಪಡಿಸುವ ಮೂಲಕ ಮುಂದಿನ 1 ವಾರದಲ್ಲಿ ಕಂಪನಿ ಲಾಕ್ಔಟ್ ತೆರವುಗೊಂಡು ಮತ್ತೆ ಕೆಲಸ ಆರಂಭಗೊಳ್ಳುವ ಸಾಧ್ಯತೆ ಕಾಪು ಶಾಸಕ ವಿನಯ್ ಕುಮಾರ್ ಸೊರಕೆ ಉಪಸ್ಥಿತರಿದ್ದ ಸಭೆಯಲ್ಲಿ ವ್ಯಕ್ತವಾಗಿದೆ. ಒಳ್ಳೆ ರೀತಿಯಲ್ಲಿ ಸೌಹಾರ್ದದ ರೀತಿಯಲ್ಲಿ ಇತ್ಯರ್ಥ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಈ ಹಿಂದೆ ಯಾವ ರೀತಿಯ ಘಟನೆಗಳಾಗಿತ್ತು, ಈಗ ಎಂಪ್ಲಾಯೀಸ್ ಮೇಲೆ ಕೇಸ್ ಹಾಕುವಂಥ ಕೆಲಸ ಕಾರ್ಯ ಆಗಿತ್ತು, ಅದೇ ರೀತಿಯಾಗಿ ಮತ್ತು ಅವರಿಗೆ ಎನ್ಕ್ವೈರಿಗೆ ಹಾಕುವಂಥ ಅವಕಾಶ ಆಗಿತ್ತು, ಡೊಮೆಸ್ಟಿಕ್ ಎನ್ಕ್ವೈರಿ ಹಾಕುವಂಥ ಅವಕಾಶ ಆಗಿತ್ತು. ಅವೆಲ್ಲವನ್ನು ಕೂಡ ವಿಡ್ರಾ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಮ್ಯಾನೇಜ್ಮೆಂಟ್ಗೂ ಒಪ್ಕೊಂಡಿದೆ. ಅದೇ ರೀತಿಯಾಗಿ ಮುಂದಕ್ಕೆ ಪ್ರೊಡಕ್ಷನ್ ಸ್ವಲ್ಪ ಶಾರ್ಟೇಜ್ ಆಗಿದೆ. ಆ ಪ್ರೊಡಕ್ಷನನ್ನು ಕೊಡುವಂಥದ್ದು ಎಂಪ್ಲಾಯೀಸಿನ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಕೂಡ ಜವಾಬ್ದಾರಿಯನ್ನು ಹೊರಿಸುವಂಥ ಕೆಲಸ ಕಾರ್ಯ ಆಗಿದೆ. ಅದರ ಜೊತೆಗೆ ಇವತ್ತು ಇನ್ಕ್ರಿಮೆಂಟ್ ಬಗ್ಗೆ ಕೂಡ ಇವತ್ತು ಸಂಬಳ ಅರ್ಧಾಂಶ ಸಂಬಳ ಮಾಡಿದ್ದಾರೆ. ಅರ್ಧಾಂಶ ಸಂಬಳವನ್ನು ಈಗ ಈ ಮಂತ್ರಲ್ಲಿ ಮಾತ್ರ 15 ದಿವಸ ಏನು ಕೆಲಸ ಮಾಡಿದ್ದಾರೆ ಅವರು ಆ ಸಂಬಳವನ್ನು ಕೊಡುವಂಥದ್ದು, 15 ದಿವಸದ ಸಂಬಳವನ್ನು ಮುಂದಕ್ಕೆ ಕೊಡುವಂಥ ರೀತಿಯಲ್ಲಿ, ಈಗ ಕೊಡ್ತಾ ಇಲ್ಲ ಮುಂದಕ್ಕೆ ಕೊಡುವಂಥ ರೀತಿಯಲ್ಲಿ ಕೂಡ ತೀರ್ಮಾನ ಆಗಿದೆ. ಕಂಪನಿಯವರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅಂದರೆ ಇವರು ಕೂಡ ಕೆಲವು ಬೇಡಿಕೆ ಇಟ್ಟಿದ್ದಾರೆ. ಅಂದರೆ ಅವರಿಗೆ 1 ವರ್ಷ ಇನ್ಸೆಂಟಿವ್ ಕೊಡೋದಿಲ್ಲ ಅಂತ, ಅಂದರೆ ಅವರಿಗೆ ಸಂಬಳವನ್ನು ಜಾಸ್ತಿ ಮಾಡೋದಿಲ್ಲ, ಕಂಪನಿ ಭಾಳ ಲಾಸಲ್ಲಿದೆ ಅಂತೇಳಿ ಹೇಳ್ತಿದ್ದಾರೆ. ಅದೊಂದು ಕಂಡೀಷನ್ ಇಟ್ಟಿದ್ದಾರೆ. ಮತ್ತು ಪ್ರತಿ ತಿಂಗಳಿಗೆ ಅವರು ಒಂದು 30 ಬ್ಲೇಡ್ಗಳನ್ನು ಮಾಡಬೇಕು. 56 ಸೈಜ್ ಒಂದು 54 ಸೈಜ್ ಅಂತ ಉಂಟು, 54 ಮೀಟ್ರಿನ 30 ಬ್ಲೇಡ್ಗಳನ್ನು ಅವರು ಮಾಡಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದರೆ ಅವರು ಅದಕ್ಕೆ ಇನ್ಸೆಂಟಿವ್ ಕೊಡ್ತಾರೆ. ಒಂದು ಬ್ಲೇಡ್ಗೆ ಇಷ್ಟ ಅಂತ ಒಂದು ಇನ್ಸೆಂಟಿವ್ ಕೊಡುವಂಥ ಒಂದು ಇದು ಮಾಡಿದ್ದಾರೆ. ಮತ್ತು ಒಂದು ವೇಳೆ ಕೆಲಸ ಅವರು ಕರೆಕ್ಟಾಗಿ ಆರ್ಡರ್ ಇಲ್ಲ, ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ಆ ತಿಂಗಳು ಪ್ರೊಡಕ್ಷನ್ ಇಲ್ಲ ಅಂತೇಳಿ ಅವರಿಗೆ ಓನ್ಲಿ 50% ಸ್ಯಾಲರಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಬೇರೆ ಎಲ್ಲ ಹಳೆ ಅಗ್ರಿಮೆಂಟಲ್ಲಿ ಇದ್ದಂಥ ಅಗ್ರಿಮೆಂಟ್ಗಳಿಗೆ ಒಪ್ಪಿಕೊಂಡು ಒಳ್ಳೆ ರೀತಿಯಲ್ಲಿ ಸೌಹಾರ್ದಯುತ ಕೆಲಸ ಮಾಡಬೇಕಂತ ಹೇಳಿ, ಅದೇ ಥರ ನಾವು ಕೂಡ ಕಂಪನಿಯವರು ಅವರ ಮೇಲೆ ಹಾಕಿದಂಥ ಕೆಲವೊಂದು ಸಣ್ಣ ಸಣ್ಣ ಮೊಕದ್ದಮೆಗಳು ಅಥವಾ ಅವರನ್ನು ಆಗಿದ್ದಂಥ ಅವರಿಗೆ ಎನ್ಕ್ವೈರಿಗಳು, ಪರ್ಸನಲ್ ಎನ್ಕ್ವೈರಿಗಳು ಅದನ್ನೆಲ್ಲ ಹಿಂತೆಗಿಬೇಕಂತ ಹೇಳಿದ್ದೇವೆ. ಸುರೇಶ್ ಎರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.